ಪ್ರೌಢಶಾಲಾ ಮತ್ತು ಪ್ರಾಥಮಿಕ ಶಾಲಾ ಬಾಲಕರಿಗಾಗಿ 10 ದಿನಗಳ ಕಾಲದ ಒಂದು ವಾಲಿಬಾಲ್ ತರಬೇತಿಯನ್ನು ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಶಾರೀರಿಕ ಶಿಕ್ಷಣ ವಿಭಾಗ, ಉಳ್ಳಾಲ ವಾಲಿಬಾಲ್ ಅಸೋಸಿಯೇಷನ್ ಮತ್ತು JCI ಮಂಗಳ ಗಂಗೋತ್ರಿ ಇವರ ಜಂಟಿ ಆಶ್ರಯದಲ್ಲಿ 10 ದಿನಗಳ ಕಾಲ ವಾಲಿಬಾಲ್ ತರಬೇತಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ತರಬೇತಿಯ ಉದ್ಘಾಟನೆ ನಡೆಯಬೇಕಿತ್ತು ಮೊನ್ನೆಯೇ, ಆದರೆ ಕಾರಣಾಂತರಗಳಿಂದ 3 ದಿನಗಳ ನಂತರದಲ್ಲಿ ಈ ಒಂದು ತರಬೇತಿಯ ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಡಾಕ್ಟರ್ ಸರಾಳ್ ಸಂತೋಷ್ ಡಿಸೋಜಾ, ನನ್ನ ಗುರುಗಳು ಸಹ, ನಿರ್ದೇಶಕರು ಶಾರೀರಿಕ ಶಿಕ್ಷಣ ವಿಭಾಗ ಮಂಗಳೂರು ವಿಶ್ವವಿದ್ಯಾನಿಲಯ, ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಶ್ರೀ ಪ್ರೊಫೆಸರ್ ಪ್ರಶಾಂತ್ ನಾಯಕ್, ವಿಶೇಷಾಧಿಕಾರಿಗಳು ಕುಲಪತಿಗಳ ಕಾರ್ಯಾಲಯ, ಇನ್ನೋರ್ವ ಮುಖ್ಯ ಅತಿಥಿಗಳು ಡಾಕ್ಟರ್ ನರಸಿಂಹಯ್ಯ, ಸಹ ಪ್ರಾಧ್ಯಾಪಕರು ಶ್ರೀಯುತ ಆನಂದ ಕೆ ಅಸೇಗೋಳಿ, ನಿವೃತ್ತ ಮುಖ್ಯೋಪಾಧ್ಯಾಯರು ಡಾಕ್ಟರ್ ಪ್ರಸನ್ನ, ಸಹ ಪ್ರಾಧ್ಯಾಪಕರು ದೈಹಿಕ ಶಿಕ್ಷಣ ವಿಭಾಗ, ಅದೇ ರೀತಿ ಈ ಒಂದು ನಮ್ಮ ಉಳ್ಳಾಲ ವಾಲಿಬಾಲ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ತ್ಯಾಗಂ ಹರೇಕಳ ಇವರು, ಅದೇ ರೀತಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿರುವಂತಹ JCI ಮಂಗಳ ಗಂಗೋತ್ರಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಕಮಲಾಕ್ಷ ಶೆಟ್ಟಿಗರ್, ಅದೇ ರೀತಿ ಈ ಒಂದು ತರಬೇತಿಯ ಮುಖ್ಯ ತರಬೇತುದಾರರಾಗಿರುವಂತಹ ಶ್ರೀಯುತ ಪ್ರಭಾಸ್ ಸರ್ ಹಾಗೂ ಶ್ರೀಯುತ ಪುರುಷೋತ್ತಮ ಸರ್ ಇವರು ವೇದಿಕೆಗೆ ಬರಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ಈ ದಿನಗಳಲ್ಲಿ ನಡೆಯುವಂತಹ ಏನು ಕಾರ್ಯಾಗಾರ ಏನಿದೆ, ತರಬೇತಿ ಏನಿದೆ, ಅದರ ಸಂಪೂರ್ಣ ಯಶಸ್ಸು ಆಗಲಿ ಎನ್ನುವಂತಹ ಹಾರೈಕೆಯೊಂದಿಗೆ ದೀಪ ಪ್ರಜ್ವಲನೆಯ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ ನಮ್ಮ ಡಾಕ್ಟರ್ ಸಂತೋಷ್ ದರಾಳ್ ಸರ್ ಇವರು. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರನ್ನ ಗೌರವಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ ನಮ್ಮ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ತ್ಯಾಗಂ ಸರ್ ಇವರು. ನಮ್ಮದು ತಮಗೆಲ್ಲ ಗೊತ್ತಿರುವ ಹಾಗೆ ಉಳ್ಳಾಲ ವಾಲಿಬಾಲ್ ಅಸೋಸಿಯೇಷನ್ ಈಗ ಕಳೆದ ಸುಮಾರು ಒಂದು 8 ತಿಂಗಳ ಕೂಸು, ಅದು ಕೇವಲ 8 ತಿಂಗಳ ಕೂಸು. ಏನಾಗಿದೆ ಅಂತಂದರೆ ನಮಗೆ ಮೇನ್ ಯಾಕೆ ನಾವೆಲ್ಲ ದೈಹಿಕ ಶಿಕ್ಷಕರಾಗಿ ತರಬೇತಿ ಜೀವಾಳ ನಮ್ಮದು. ಹಾಗಾಗಿ ಮೊದಲೇ ನಮ್ಮದು ಯಾವಾಗ ಈ ಸಂಸ್ಥೆ ಹುಟ್ಟಿಕೊಂಡಿತ್ತು ಅದಕ್ಕೊಂದು ಒಳ್ಳೆಯ ಫಾರ್ಮೇಷನ್ ಮಾಡಿಕೊಂಡು ಅಧ್ಯಕ್ಷರಾಗಿ ಗೌರವ ಅಧ್ಯಕ್ಷರಾಗಿ ನಮ್ಮ ಗೌರವಾನ್ವಿತ ಶಾಸಕರು UT ಖಾದರ್ ಅವರು ಇದ್ದಾರೆ, ಗೌರವ ಸಲಹೆಗಾರರಾಗಿ ನಮ್ಮ TG ರಾಜರಾಮ್ ಭಟ್ರು, ಮತ್ತು ಕಾರ್ಯಾಧ್ಯಕ್ಷರಾಗಿ ನಮ್ಮ ಗೌರವಾನ್ವಿತ ಜೆರಾಲ್ಡ್ ಸಂತೋಷ್ ಡಿಸೋಜರ್ ಅವರು. ಹೀಗೆ ಇವರನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಒಂದು ಫಾರ್ಮೇಷನ್ ಥರ ಮಾಡಿಕೊಂಡು ನಾವೇನು ಮಾಡಿದ್ದೇವೆ, ಫಸ್ಟ್ ಏನು ಮಾಡಿದ್ದೇವೆ ಅಂದರೆ ಉಳ್ಳಾಲದಲ್ಲಿ ಒಂದು ಒಳ್ಳೆಯ ಯುವಕರನ್ನೆಲ್ಲ ಕರೆದು ಒಂದು ಟೀಮ್ ಮಾಡಿದೆವು. ಅವರಿಗೆ ಒಂದು ಕೋಚಿಂಗ್ ಕೊಟ್ಟೆ, 1 ವಾರ ಕೋಚಿಂಗ್ ಕೊಟ್ಟು ಜಿಲ್ಲಾ ಮಟ್ಟದ ಒಂದು ಚಾಂಪಿಯನ್ಶಿಪ್ ಆಯಿತು. ಆ ಚಾಂಪಿಯನ್ಶಿಪ್ಪಲ್ಲಿ ಜಿಲ್ಲಾ ಚಾಂಪಿಯನ್ಶಿಪ್ಪನ್ನೇ ಉಳ್ಳಾಲ ತಾಲೂಕು ಪಡೆದುಕೊಂಡಿದ್ದು ಮೊದಲನೇದಾಗಿ. ಫಸ್ಟ್ ಸ್ಟೆಪ್ಪಲ್ಲಿ ನಮಗೆ ಇಡೀ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದೆವು. ಅದುವೇ ನಮಗೆ ಒಂದು ಬೇಸಿಕ್ ಆಗಿ ಸಿಕ್ಕಿದಂಥ ಒಂದು ದೊಡ್ಡ ಅಮೃತ ಅಂತ ಹೇಳ್ಬೋದು. ಅದರ ನಂತರ ಬೇರೆ ಬೇರೆ ಒಂದು ಪಂದ್ಯಾಟವನ್ನು ಕೂಡ ಮಾಡಿದೆವು ಅಸೇಗೋಳಿಯಲ್ಲಿ, ಜಿಲ್ಲಾ ಮಟ್ಟ, ಅಂತರ್ಜಿಲ್ಲಾ ಮಟ್ಟ ಅಂತೇಳಿ. ತದನಂತರ ಈಗಾಗಲೇ ತರಬೇತಿ ನಿಮಗೆ ಕೊಡ್ತಾ ಇದ್ದೇವೆ. ಮತ್ತು ಬೇರೆ ಬೇರೆ ಶಾಲೆಗಳಿಗೆ, ಎಲ್ಲಿ ಸರ್ಕಾರಿ ಶಾಲೆಗಳಿಗೆ ಉಂಟು ಅದನ್ನೆಲ್ಲ ಹುಡುಕಿದ್ದ ಅವರಿಗೆ ಏನಾದರೂ ಒಂದು ಕ್ರೀಡಾ ಸಾಮಗ್ರಿಗಳನ್ನು ಕೊಡುವಂಥದ್ದು, ಮತ್ತು ಯಾರು ಒಳ್ಳೆಯ ತರಬೇತಿ ಮಕ್ಕಳಿದ್ದೀರಿ, ಒಳ್ಳೆ ರೀತಿಯ ವಾಲಿಬಾಲ್ ಆಡ್ತಾ ಇದ್ದೀರಿ, ಅವರಿಗೆ ಸಿಗುವಂಥ ಸೌಲಭ್ಯಕ್ಕೆ ಹೋರಾಟ ಮಾಡುವಂಥ ಹೀಗೆ ಬೇರೆ ಬೇರೆ ಚೌಕಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು, ಯೋಜನೆಗಳನ್ನು ಹಾಕಿಕೊಂಡು ನಮ್ಮ ಸಂಸ್ಥೆ ಬಂದಿದೆ. ಇವತ್ತು ತಮಗೆಲ್ಲ ಗೊತ್ತಿದೆ, ಈಗಾಗಲೇ ಸೋಮವಾರ ಪ್ರಾರಂಭ ಮಾಡಿದೆ. ಕಾರಣಾಂತರಗಳಿಂದ ಒಂದು 2-3 ದಿನ ಆಗಲಿ, ಯಾಕಂದರೆ ಕೆಲವು ಪ್ಯಾಂಟಲ್ಲಿ ಎಲ್ಲ ಮಕ್ಕಳು ಬಂದಿದ್ದರು. ಮಕ್ಕಳು ಬರುವಾಗ ಟೀ ಶರ್ಟ್ ಶಾರ್ಟ್ಸಲ್ಲೇ ಬರಬೇಕು ಅಂತ ನಮ್ಮದು ಒಂದು ನಿಯಮ ಇತ್ತು. ಆ ನಿಯಮವನ್ನು ಒಟ್ಟಿಗೆ ಇಟ್ಟುಕೊಂಡು, ಅದು ಮಾತ್ರ ಅಲ್ಲದೆ ಇವತ್ತು ಏನಾಗಿದೆ ಅಂದರೆ 2-2.5 ವರ್ಷ ಕೊರೋನಾದಿಂದ ಮಕ್ಕಳಿಗೆ ಯಾವುದೇ ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸಲಾಗಲಿ. ನೀವು ಹೀಗೆ ಗುಡ್ಡೆಯಲ್ಲಿಯೋ ರೋಡ್ ಸೈಡೋ ಹಾಗೆ ಆಟ ಆಡಿದ್ದೀರಿ, ಸರಿಯಾದ ಸಂಪೂರ್ಣವಾದ ತರಬೇತಿಯುಕ್ತವಾದಂಥ ಒಂದು ಕ್ರೀಡಾಕೂಟ ಅದರಲ್ಲಿ ಭಾಗವಹಿಸಲಿ ನೀವು ತರಬೇತಿ ತಗೊಂಡು. ಹಾಗಾಗಿ ಇವತ್ತು ಫಸ್ಟ್ ಟೈಮ್ ನಿಮಗೆ ಏನಾಗಿದೆ, ನಮಗೆ ತಲೆಬಿಸಿ ಆಗಿದೆ. ಇವತ್ತು ಪ್ರಭಾತ್ ಅವರು, ಪುರುಷೋತ್ತಮ ಅವರು, ಸುರೇಖಾ ಅವರೆಲ್ಲ ಒಳ್ಳೆ ರೀತಿಯಲ್ಲಿ ತರಬೇತಿ ಕೊಡ್ತಾ ಇದ್ದಾರೆ. ಇನ್ನೂ ಕೂಡ 2-3 ಮಂದಿ ಸೇರಿಕೊಳ್ತಾರೆ. ನಿಮಗೆ 5-6 ಮಂದಿ ತರಬೇತಿದಾರರ ನಿಮ್ಮೊಟ್ಟಿಗೆ ಇರ್ತಾರೆ. ಏನಾಗಿದೆ ಅವರೇ ಹೇಳ್ತಾರೆ, ನಿಮಗೆ ಬೇಸಿಕ್ಕೆ ಮಕ್ಕಳಿಗೆ ಬೇಸಿಕ್ ಇಲ್ಲ, ಎಲ್ಲ ವಾಲಿಬಾಲ್ ಆಡ್ತೀರಿ, ಹೊಡಿತೀರಿ, ಹೊಡೆದ ಕೂಡಲೇ ವಾಲಿಬಾಲ್ ಆಟಗಾರ ಅಲ್ಲ. ಯಾವತ್ತು ಫಸ್ಟ್ ಟ್ರೈನಿಗೆ ಹೊಡೆದ ಕೂಡಲೇ ಅತ್ಯುತ್ತಮ ವಾಲಿಬಾಲ್ ಆಟಗಾರನಲ್ಲ. ಆದರೆ ನೀವು ತರಬೇತಿಯುಕ್ತ ಒಳ್ಳೆಯ ತರಬೇತಿಯನ್ನು ಪಡೆದುಕೊಂಡು ಸಿಸ್ಟಮ್ಯಾಟಿಕಲಿ ಆಡಬೇಕು. ಹಾಗಾಗಿ ಇವತ್ತು ವಾಲಿಬಾಲ್ ಎನ್ನುವಂಥದ್ದು ಬಹಳ ಪ್ರಮುಖವಾದಂಥ ಕ್ರೀಡೆ, ತಮಗೆಲ್ಲ ಗೊತ್ತಿದೆ.
ಹಲವಾರು ದೇಶಗಳಲ್ಲಿ ಇವತ್ತು ಕ್ರಿಕೆಟ್ 90 ರಾಷ್ಟ್ರಗಳಲ್ಲಿ ಮಾತ್ರ ಇದೆ ಮಕ್ಕಳೇ. ಸುಮಾರು 220 ರಾಷ್ಟ್ರಗಳಲ್ಲಿ ವಾಲಿಬಾಲ್ ಆಡ್ತಾರೆ ನೋಡಿ. ಯಾರು ವಾಲಿಬಾಲ್ ಎಷ್ಟರ ಮಟ್ಟಿಗೆ ವಿಶಾಲವಾಗಿದೆ ಅಂತೇಳಿ ಅಂಥ ಒಂದು ವಾಲಿಬಾಲ್ ತರಬೇತಿಯ ಈ ಶಿಬಿರವನ್ನು ಇವತ್ತು ಇಟ್ಕೊಂಡಿದ್ದೇವೆ. ಈ ಪರಿಸರದ ಬೇರೆ ಬೇರೆ ಸರ್ಕಾರಿ ಶಾಲೆಗಳು ಕೂಡ ಉಂಟು. ಒಂದು ನಮ್ಮ ವಿಶ್ವಮಂಗಳ ಶಾಲೆ ಬಿಟ್ಟರೆ ಬಾಕಿ ಎಲ್ಲ ಸರ್ಕಾರಿ ಶಾಲೆಗಳ ಮಕ್ಕಳೇ ಅಧಿಕವಾಗಿ ಈ ಒಂದು ಶಿಬಿರದಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯ ಅದರ ಒಂದು ಸರ್ಕಾರಿ ದತ್ತು ಸ್ವೀಕಾರ ಶಾಲೆಯನ್ನು ಕೂಡ ಇಟ್ಕೊಂಡಿದ್ದೇವೆ. ಅದರೊಟ್ಟಿಗೆ ಯೋಜನೆಯಾಗಿ ನಮ್ಮ ಸಹಭಾಗಿತ್ವ ಇಟ್ಕೊಂಡಿದ್ದೇವೆ. ಶಾರೀರಿಕ ಶಿಕ್ಷಣ ವಿಭಾಗ ಸಹಭಾಗಿತ್ವ ಇದೆ. ಅದರೊಂದಿಗೆ JCI ಮಂಗಳ ಗಂಗೋತ್ರಿ ಕೊಣಾಜೆ ಅದು ಒಂದು ಸಮಾಜಮುಖಿ ಸಂಘಟನೆಯಾಗಿದೆ. ಈ ಒಂದು ಸಂಘಟನೆಗಳನ್ನು ಒಟ್ಟಿಗೆ ಸೇರಿಸಿಕೊಂಡು ಈ ಒಂದು ವಾಲಿಬಾಲ್ ತರಬೇತಿಯನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಒಂದು ಶಿಬಿರದ ಉದ್ಘಾಟನೆಯನ್ನು ಮಾಡಿಕೊಳ್ಬೇಕು ಅಂತೇಳಿ ವಿನಂತಿಯಿಂದ ಬಹಳ ಪ್ರೀತಿಯಿಂದ ವಿನಂತಿ ಮಾಡಿಕೊಂಡದ್ದು ನಮ್ಮ ಜೆರಾಲ್ಡ್ ಸಂತೋಷ್ ಡಿಸೋಜ ಅವರು. ನಮಗೆ ಅವರಂದರೆ ಬಹಳ ಪ್ರೀತಿ, ಹಾಗಾಗಿ ನಾವು ಅವ್ರನ್ನ ಕಾರ್ಯಾಧ್ಯಕ್ಷರು ಅಂತೇಳಿ ಮಾಡಿಕೊಂಡಿದ್ದೇವೆ. ಅದು ಮಾತ್ರ ಅಲ್ಲದೆ ನಮಗೆ ಮೊದಲಿಂದಲೂ ನಂಟು ಇದೆ ನಮ್ಮ ಶಾರೀರಿಕ ಶಿಕ್ಷಣದ ವಿಭಾಗದ. ಅದಕ್ಕಿಂತ ಮೊದಲು ಕಿಶೋರ್ ಸರ್ ಇದ್ದರು, ಅವರೀಗ ಕುಲಸಚಿವರಾಗಿದ್ದಾರೆ. ಈಗ ಅವರು ಶಾರೀರಿಕ ಶಿಕ್ಷಣ ವಿಭಾಗದ ನಿರ್ದೇಶಕರು ಮಾತ್ರವಲ್ಲದೆ ಡೀನ್ ಅಂತೇಳಿ ಕೂಡ ಪ್ರಶಾಂತ್. ನನಗೆ ಬಹಳ ಖುಷಿ ಆಯಿತು. ಅದು ಡೀನ್ ಪದವಿಯಲ್ಲಿ ಕೂಡ ನಮ್ಮ ಜೆರಾಲ್ಡ್ ಸರ್ ಅವರಿಗೆ ಅವರ ಅನುಭವ ಮತ್ತು ಅವರ ಹಿರಿತನ ಅದ ಮೇರೆಗೆ ಸಿಕ್ಕಿದಂಥ ಪದವಿ ಡೀನಾಗಿ ಕೂಡ ಇದ್ದಾರೆ ನಮ್ಮ ಸಂತೋಷ್ ಡಿಸೋಜ ಅವರು. ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಮ್ಮೆಲ್ಲ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ನಮ್ಮ ಸತ್ತರ್ ಅವರು, ನಮ್ಮ ಅಬ್ದುಲ್ ಸತ್ತರ್ ಅವರು ನಮ್ಮ ವಾಲಿಬಾಲ್ ಅಸೋಸಿಯೇಷನ್ನ ಒಬ್ಬ ಕ್ರಿಯಾಶೀಲ ಪದಾಧಿಕಾರಿ. ಪ್ರಶಾಂತ್ ನಾಯಕ್ ಅವರು ಜೀವವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರಾಗಿ, ಅದು ಮಾತ್ರ ಅಲ್ಲದೆ ಈಗ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕುಲಪತಿಗಳ ವಿಶೇಷಾಧಿಕಾರಿಗಳಾಗಿ ಕೂಡ ಬೇರೆ ಬೇರೆ ಚೌಕಟ್ಟಿನಲ್ಲಿ ಇದರಲ್ಲಿ ಕೂಡ ಕೆಲಸವನ್ನು ಮಾಡಿದಂಥ ಅನುಭವ. ಅದು ಮಾತ್ರ ಅಲ್ಲದೆ ನಮಗೆ ಬಹಳ ಒಳ್ಳೆಯ ರೀತಿಯಲ್ಲಿ ಸಹಕಾರ ಮಾಡುವವರು. JCI ಮಂಗಳ ಗಂಗೋತ್ರಿಯ ಪೂರ್ವ ಅಧ್ಯಕ್ಷರು ಕೂಡ ಹೌದು. ಹಲವಾರು ಸಮಾಜಮುಖಿ ಸಂಘಟನೆಯಲ್ಲಿ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ನಮಗೆ ಮಾರ್ಗದರ್ಶಕರು ಕೂಡ ಹೌದು ಶ್ರೀಯುತ ಪ್ರಶಾಂತ್ ನಾಯಕ್ ಅವರು ಇವತ್ತಿನ ಮುಖ್ಯ ಅತಿಥಿಗಳು. ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು. ಮತ್ತೋರ್ವ ಇವತ್ತು ಮುಖ್ಯ ಅತಿಥಿಗಳಿಂದ ಹೇಳೋದಕ್ಕಿಂತ ನಮ್ಮವರೇ JC ನರಸಿಂಹಯ್ಯ ಅವರು, ಡಾಕ್ಟರ್ ನರಸಿಂಹಯ್ಯವರನ್ನು ನಾವು ಬೇರೆ ಬೇರೆ ಕಾರ್ಯಕ್ರಮಗಳಿಗೆಲ್ಲ ಕರೆದಿದ್ದೆವು. ಬರ್ತಾರೆ, ಪ್ರೀತಿ ಇಟ್ಟು ಬಹಳ ಪ್ರೀತಿಯಿಂದ ಓಡಿಕೊಂಡು ಬರ್ತಾರೆ. ಯಾಕಂದರೆ ಇವತ್ತು ಇನ್ವಿಟೇಷನ್ ಎಲ್ಲ ಮಾಡಿದ್ದೇವೆ, ಇದಕ್ಕೆಲ್ಲ ಅಷ್ಟು ದೊಡ್ಡ ಕಾರ್ಯಕ್ರಮ ಅಲ್ಲ ಅಂತೇಳಿ ನಾವು ಬಾಯಿಯಿಂದ ಕರೆದದ್ದು. ವಿಶೇಷವಾಗಿ ಈ ವರ್ಷ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಕೂಡ ಸಿಕ್ಕಿದೆ. ಡಾಕ್ಟರೇಟ್ ಪದವಿ ಕೂಡ ಇವತ್ತು ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಸಿಕ್ಕಿದೆ ನಮ್ಮ ನರಸಿಂಹಯ್ಯ ಅವರಿಗೆ. ನಮಗೆ ಮಾಜಿ ಉಪಾಧ್ಯಕ್ಷರು, ನಮ್ಮ ಈಗ ನಿರ್ದೇಶಕರು JC ಸಂಸ್ಥೆಯ ನರಸಿಂಹಯ್ಯ ಅವರು, ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು. ನಮ್ಮ ಪದಾಧಿಕಾರಿ ಕ್ರಿಯಾಶೀಲ ಪದಾಧಿಕಾರಿ ಮತೀನ್ ಅವರು ಬಂದು ಗುಲಾಬಿ ನೀಡಿದವರನ್ನು. ಹಾಗೆ ಪ್ರಸನ್ನ ಅವರು ಡಾಕ್ಟರ್ ಪ್ರಸನ್ನ ಅವರು ನಮ್ಮ ಬಹಳ ಆತ್ಮೀಯರು. ನಮಗೆ ಇವತ್ತು ನಿಮಗೆ ಒಳ್ಳೆ ರೀತಿಯಲ್ಲಿ ಗ್ರೌಂಡಲ್ಲೇ ಆಡ್ತಾರೆ. ಅವರು ಕೂಡ ನಮಗೆ ಸಹಕಾರ ಮಾಡಿದ್ದಾರೆ ಸಂಪೂರ್ಣವಾಗಿ. ಜೆರಾಲ್ಡ್ ಸರ್ ನಮಗೆ ಏನು ಬೇಕಾದ್ರೂ ತಗೊಳ್ಳಿ, ಆಟಾಡಿ ಒಳ್ಳೆ ರೀತಿಯಲ್ಲಿ ಹೇಳಿದರೆ ಇದರ ಇನ್ಚಾರ್ಜ್ ನಮ್ಮ ಪ್ರಸನ್ನ ಅವರು ಸಹ ಪ್ರಾಧ್ಯಾಪಕರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಒಳ್ಳೆಯ ತರಬೇತುದಾರರು ಕೂಡ ಪ್ರಸನ್ನ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ನಿಮಗೂ ಆತ್ಮೀಯವಾದ ಸ್ವಾಗತವನ್ನು. ಕಲಂದರ್ ಅವರು ಬಂದು ನಮ್ಮ ಸಂಸ್ಥೆಯ ಉಪಾಧ್ಯಕ್ಷ ಆಗಿರುವಂಥ ಕಲಂದರ್. ಮತ್ತೊರು ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಕರು, ಹಲವಾರು ಸಮಾಜಮುಖಿ ಸಂಘಟನೆಗಳು, ಧಾರ್ಮಿಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಎಲ್ಲ ಕಾರ್ಯಕ್ರಮವನ್ನು ತೊಡಗಿಸಿಕೊಂಡವರು ಶ್ರೀ ಆನಂದ ಕೆ ಅಸೇಗೊಳ್ಳಿ ಅವರು, ನಿವೃತ್ತ ಮುಖ್ಯೋಪಾಧ್ಯಾಯರು, ಮದನಿ ಹಳೆಕಾಲ, ಗೌರವ ಸಲಹೆಗಾರರು JCI ಮಂಗಳ ಗಂಗೋತ್ರಿ ಕೊಣಾಜೆ ಅವರನ್ನು ನಮ್ಮ ನಿಮ್ಮಳ ಪ್ರೀತಿಯಿಂದ ಸ್ವಾಗತಿಸ್ತೇವೆ. ಮತ್ತೊಬ್ಬರು ನಮ್ಮ ಸಂಸ್ಥೆ ಇವತ್ತು ಸಂಯೋಜನೆಯಲ್ಲಿರುವಂಥದ್ದು JCI ಮಂಗಳ ಗಂಗೋತ್ರಿ ಕೊಣಾಜೆ. ಬಹಳ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮೊದಲನೇ ತಾನೇ ಈಗ ವಿಶ್ವ ಪರಿಸರ ದಿನಾಚರಣೆಯನ್ನು ರವೀನಾ ಅವರ ಮನೆಯಲ್ಲಿ ಮಾಡಿದ್ದೆವು. ಬೇರೆ ಬೇರೆ ಇವತ್ತು SLC PUCಯಲ್ಲಿ ಎಷ್ಟು ಸ್ಕೋರ್ ಪಡೆದ ಮಕ್ಕಳಾಗಿರ್ಬೋದು, ತರಬೇತಿಗಳಾಗಿರ್ಬೋದು, ತುಂಬ ವ್ಯಕ್ತಿತ್ವ ವಿಕಸನ, ಬೇರೆ ಬೇರೆ ರೀತಿಯ ತರಬೇತಿಗಳನ್ನು, ಪರೀಕ್ಷಾ ಪೂರ್ವಸಿದ್ಧ ತರಬೇತಿಯನ್ನೆಲ್ಲ ಕೊಡುವ ಒಂದು ಒಳ್ಳೆಯ ಏಕೈಕ ಸಂಸ್ಥೆ ಈ ಪರಿಸರದಲ್ಲಿ JCI ಮಂಗಳ ಗಂಗೋತ್ರಿ ಸಂಸ್ಥೆ. ಅದರ ಕ್ರಿಯಾಶೀಲ ಅಧ್ಯಕ್ಷ ಕಮಲಾಕ್ಷ ಶೆಟ್ಟಿಗಾರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು. ನಮ್ಮ ತರಬೇತುದಾರರು ನಮ್ಮೊಂದಿಗಿದ್ದಾರೆ. ವಿಶೇಷವಾಗಿ ಪ್ರಭಾತ್, ನಿಮಗೆಲ್ಲ ಗೊತ್ತಿದೆ, ಮೊನ್ನೆ ಕೂಡ ನಮ್ಮ ಟೀಮ್ ಜಿಲ್ಲೆಯಲ್ಲಿ ವಿನ್ ಆಗಬೇಕು ಅಂತಾದರೆ ಪ್ರಭಾತ್ ಅವರು, ಪ್ರಶಾಂತ್ ಅವರು ಒಳ್ಳೆ ರೀತಿಯಲ್ಲಿ ಕಾರ್ಯನಿರ್ವಹಿಸಿ ಅವರಿಗೂ ಸ್ವಾಗತ. ಮತ್ತೊಂದು ದೈಹಿಕ ಶಿಕ್ಷಕರಾದ ಪುರುಷೋತ್ತಮ ಅವರಿದ್ದಾರೆ, ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬರ್ತೀನಿ. ಒಳ್ಳೆಯ ಹಾಗೆ ಮೇಡಮ್, ನೀಪಟ್ಟು ಶಾಲೆಯ ಕ್ರಿಯಾಶೀಲ ದೈಹಿಕ ಶಿಕ್ಷಣ ಶಿಕ್ಷಕಿ, ನಮ್ಮ ಇವತ್ತಿನ ತರಬೇತುದಾರರಲ್ಲಿ JC ಸಂಸ್ಥೆ
ಜೆಎಸ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಮಂಗಳೂರು ವಿಶ್ವವಿದ್ಯಾಲಯದ ಪದಾಧಿಕಾರಿ ಮತ್ತು ಅದು ಮಾತ್ರ ಅಲ್ಲದೆ ನಮ್ಮ ಉಳ್ಳಾಲ ವಾಲಿಬಾಲ್ ಅಸೋಸಿಯೇಷನ್ನ ಪದಾಧಿಕಾರಿಗಳು ಹಾಗೆ ಎಲ್ಲ ಪ್ರೀತಿಯ ಪುಟಾಣಿಗಳಿಗೆ ಮಕ್ಕಳಿಗೆ ಕೂಡ ಒಳ್ಳೆ ರೀತಿಯಲ್ಲಿ ತರಬೇತಿಯಲ್ಲಿ ತೊಡಗಿಸಿಕೊಳ್ಳಿ. ಮಕ್ಕಳೇ ಆಬ್ಸೆಂಟ್ ಆಗಬೇಡಿ, ಪ್ರತಿದಿನ ಬನ್ನಿ, ಪ್ರತಿದಿನ ತರಬೇತಿಯಲ್ಲಿ ಭಾಗವಹಿಸಿ ಅಂತ ಹೇಳ್ಕೊಳ್ತಾ ಗೌರವಪೂರ್ವಕವಾಗಿ ಹಾಗೂ ಪ್ರೀತಿಯಿಂದ ಸ್ವಾಗತಿಸಿದಂತಹ ಈ ಒಂದು ಯಶಸ್ವಿ ಸಂಘಟನೆಯ ಹಿಂದೆ, ಸಂಸ್ಥೆಯ ಹಿಂದೆ ಹಗಲಿರುಳು ದುಡಿತಾ ಇರುವಂತಹ ಕ್ಷೇತ್ರಗಳೇ ಇಲ್ಲ ಅಂತ ಹೇಳ್ಬೋದು. ಎಲ್ಲಿ ನೋಡಿದ್ರು ಬಹುಶಃ ತ್ಯಾಗಂ ಸರ್ ಮುಖ ಕಾಣ್ತದೆ, ಅವರ ಒಂದು ಚಾಕಚಕ್ಯತೆ ಕಾಣ್ತದೆ ಅಲ್ಲಿ. ಸೊ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಇವರು ಪುಷ್ಪವನ್ನಿಟ್ಟು ಗೌರವಿಸಿದ್ದಾರೆ. ಇವತ್ತು ಎಲ್ಲರಿಗೂ ಶುಭ ಸಂಜೆ. ಇವತ್ತಿಲ್ಲಿ ಸೇರಿದ ಎಲ್ಲ ಗಣ್ಯರೇ ಹಾಗೂ ಮುಖ್ಯವಾಗಿ ಕ್ರೀಡಾಪಟುಗಳೇ, ಮೊದಲನೇದಾಗಿ ನಾನು ನಿಮ್ಮನ್ನೆಲ್ಲರನ್ನು ಅಭಿನಂದಿಸ್ತೇನೆ. ಯಾಕೆಂದರೆ ಈ ಒಂದು ಇಂಟ್ರೆಸ್ಟಲ್ಲಿ, ಒಂದು ಆಸಕ್ತಿಯಲ್ಲಿ ಬಂದು ಈ ಒಂದು ಅಂತ ಕೋಚಿಂಗ್ ಕ್ಯಾಂಪ್, ವಾಲಿಬಾಲ್ ಕೋಚಿಂಗ್ ಕ್ಯಾಂಪಲ್ಲಿ ಪಾಲ್ಗೊಳ್ತಾ ಇದ್ದೇನೆ. ನಾವು ಕೂಡ ನಿಮ್ಮಾಗೆ ಹೈಸ್ಕೂಲಲ್ಲಿ ಆಟ ಆಡಿ 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 ಬೆಳೆದವರು. ನಮ್ಗೆ ಕೂಡ ಗೊತ್ತು. ಯಾಕೆಂದರೆ ಮಕ್ಕಳು ಫಸ್ಟ್ ಮೊದಲು ಏನು ಮಾಡೋದಂದರೆ ಆಟ ಆಡು ಅಲ್ವಾ? ಹೌದಲ್ಲ ಅಲ್ವಾ? ಅದನ್ನು ನಾವೆಲ್ಲ ಬದಲಾಯಿಸಿ ಅವ್ರಿಗೆ ಪಠ್ಯ ಪುಸ್ತಕ ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಕೋಚಿಂಗ್ ಕ್ಯಾಂಪೆಲ್ಲ ಇದು ಎಂಥ ಇದು ಅಕಾಡೆಮಿಕ್ ಚಟುವಟಿಕೆ ಕೋಚಿಂಗ್ ಕ್ಯಾಂಪ್ ಸ್ಟಾರ್ಟ್ ಮಾಡಿ ಈಗ ಮಕ್ಕಳು ಗ್ರೌಂಡಿಗೆ ಬರೋ ಬದಲು ಕೋಚಿಂಗ್ ಕ್ಲಾಸ್ಗಳು ಹೋಗ್ತಾರೆ. ಆದರೆ ತ್ಯಾಗಮಂತವರು ಸುಮಾರು ಜನರು ಇದ್ದಾರೆ, ತಮ್ಮ ಆಸಕ್ತಿ, ತಮ್ಮ ಇಷ್ಟೊಂದು ವೇಳೆಯನ್ನು ಇಟ್ಕೊಂಡು ನಿಮಗೋಸ್ಕರ, ಅವ್ರಿಗೇನಿದ್ರಲ್ಲಿ ಸಿಗೋದಿಲ್ಲ, ಆದರೂ ನಿಮಗೋಸ್ಕರ ಮಕ್ಕಳು ಮುಂದೆ ಬರಬೇಕು, ಮಕ್ಕಳ ಆಟ ಆಡಬೇಕು. ಯಾಕಂದರೆ ಆಟ ಆಡೋದ್ರಿಂದಲೇ ಅವರು ಜಾಸ್ತಿ ಅಂತ ಹೇಳ್ತೇವೆ ಮುಂದೆ ಬರೋದು. ಆಲ್ರೌಂಡ್ ನಿಮ್ಮ ಮಾನಸಿಕ ಆಗಲಿ ದೈಹಿಕ ಆಗಲಿ ಪ್ರತಿಯೊಂದು ನಿಟ್ಟಿನಲ್ಲಿ ನೀವು ಮುಂದೆ ಬರ್ತೀರಿ ಅಥವಾ ನೀವು ಬೆಳಿತೀರಿ. ಇವತ್ತು ಈ ಒಂದು ಸಮಯದಲ್ಲಿ ವಾಲಿಬಾಲ್ ಕೋಚಿಂಗ್ ಕ್ಯಾಂಪ್, ಅದು ಕೂಡ ಉಳ್ಳಾಳ ತಾಲೂಕು ವಲಯ ಮಟ್ಟದಲ್ಲಿ ಅವ್ರು ಹೇಳಿದಾಗೆ ಇದೊಂದು ತುಂಬ ಕಡಿಮೆ ಟೈಮ್ ಆಗಿದೆ ನಮ್ಮದು ಉಳ್ಳಾಳ ತಾಲೂಕು ಸ್ಟಾರ್ಟ್ ಆಗಿ. ಅದು ಕೂಡ ವಾಲಿಬಾಲ್ ಅಸೋಸಿಯೇಷನ್ ಸ್ಟಾರ್ಟ್ ಆಗಿ ಒಂದು 2-3 ತಿಂಗಳು ಆಗಿರಬೇಕು. ಆದರೂ ತ್ಯಾಗಮ್ ಅವರು ತುಂಬ ತ್ಯಾಗ ಮಾಡಿದ್ದಾರೆ ವಾಲಿಬಾಲಿಗೆ. ಅವರು ಆ್ಯಕ್ಚುಲಿ ಅಥ್ಲೆಟ್ ಅಲ್ವಾ, ವಾಲಿಬಾಲ್ ಪ್ಲೇಯರ್ ಕೂಡ, ಆದರೆ ಯೂನಿವರ್ಸಿಟಿ ಅಥ್ಲೆಟ್ ಕೂಡ ಅವರು. ನಮಗೆ ಕೂಡ ಗೊತ್ತು ಎಷ್ಟು ಕಷ್ಟಪಡ್ತಿದ್ದೇವೆ ಅಂದರೆ. ನಾವು ಕೂಡ ಹಾಕಿಗೋಸ್ಕರ ಸೆಣಸಾಡಿ ಎಲ್ಲ ತುಂಬ ಕಷ್ಟಪಡ್ತಾ ಇದ್ದೇವೆ, ಆದರೂ ಮಕ್ಕಳು ಬರ್ತಾ ಇಲ್ಲ, ಎಸ್ಪೆಷಲಿ ಸಿಟಿಯಲ್ಲಿ ಮಕ್ಕಳು ಬರ್ತಾ ಇಲ್ಲ. ಆದರೆ ಈ ರೂರಲ್ ಏರಿಯಾಸಲ್ಲಿ ಅಥವಾ ಈ ಸರೌಂಡಿಂಗ್ ಏರಿಯಾಸಲ್ಲಿ ನೀವು ಇಷ್ಟು ಜನ ಬಂದಿದ್ದೀರಿ. ಆದರೆ ಒಂದು ಮಾತು ನಿಮಗೆ ಹೇಳ್ತೇನೆ, ಇವತ್ತು ನೀವು ಬಂದಿರೋದು ಸ್ಟಾರ್ಟಿಂಗ್ ಅಷ್ಟೇ, ಒಂದು ಶುಭ ಆರಂಭ. ಇದರ ಮುಂದೆ ಕೂಡ ನೀವು ನಿಮ್ಮ ಗೆಳೆಯರನ್ನು ತರಬೇಕು, ಆದಷ್ಟು ನೀವು ಆಡಬೇಕು. ವಾಲಿಬಾಲಲ್ಲಿ ಮಾತ್ರ ಅಂತಲ್ಲ, ಪ್ರತಿಯೊಂದು ಆಟದಲ್ಲಿ ಆಡಬೇಕು. ಯಾಕೆಂದರೆ ಆಟ ಆಡೋದು ನಿಮ್ಮ ಜನ್ಮಸಿದ್ಧ ಹಕ್ಕು. UN ಕೂಡ ಹೇಳುತ್ತೆ, ಸ್ಪೋರ್ಟ್ಸ್ ಇಸ್ ದ ಬರ್ತ್ ರೈಟ್ ಆಫ್ ಎವ್ರಿ ಚಿಲ್ಡ್ರನ್ ಅಂತ, ಎವ್ರಿ ಚೈಲ್ಡ್ ಅಂತ. ಓಕೆ, ಸೊ ತಾವೆಲ್ಲರೂ ತಮ್ಮ ಈಗ ನೀವು ಕ್ಯಾಂಪ್ ಒಂದು ವಾರ, 2 ವಾರ 3 ವಾರ ಅಥವಾ 1 ತಿಂಗಳು ಕೂಡ ಇರ್ಬೋದು. ಇದಾದ ನಂತರ ನೀವು ನಿಲ್ಲಿಸಬಾರ್ದು. ನಿಮ್ಮ ಶಾಲೆಗೆ ಹೋಗಿ ಅಲ್ಲಿ ಕೂಡ ನೀವು ನಿಮ್ಮ ತಂಡಗಳನ್ನು ಬೆಳೆಸಿ ಒಳ್ಳೆ ನೀವು ಸ್ಕೂಲ್ ಟೀಮ್ ಮಾಡಬೇಕು. ಹಾಗೆ ಇಂಥ ಕಾರ್ಯಕ್ರಮ ಅಥವಾ ಇಂಥ ಒಂದು ಕೋಚಿಂಗ್ ಕ್ಯಾಂಪ್ಸ್ ಒಂದು ವರ್ಷಕ್ಕೆ 2-3 ಆದರೆ ಐ ಥಿಂಕ್ ನಮ್ಮ ಈ ತಾಲೂಕು ಮಟ್ಟದಲ್ಲಿ ಆಗಲಿ ಅಥವಾ ತಾಲೂಕು ಮಟ್ಟದಿಂದ ಜಿಲ್ಲೆಯಲ್ಲಿ ಹಾಗೂ ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ಕೂಡ ಒಳ್ಳೆಯ ಉತ್ತಮ ಆಟಗಳನ್ನು ಬೆಳೆಸ್ಬೋದು. ನೀವೆಲ್ಲ ನೋಡಿದ್ದೀರಿ, ಈಗ ನಮ್ಮಲ್ಲಿ ಯಾರು ಒಳ್ಳೆ ವಾಲಿಬಾಲ್ ಆಡ್ತಾರೆ, ಯಾರು ಹೆಸರು ಗೊತ್ತಾ ನಿಮಗೆ? ನ್ಯಾಷನಲ್ಸ್ ಹೋದವರೆಲ್ಲ ನಮ್ಮ ಜಿಲ್ಲೆಯಿಂದ ಗೊತ್ತಿಲ್ಲ. ಬೇರೆ ಆಟದಲ್ಲಿ ಯಾರು ಒಳ್ಳೊಳ್ಳೆ ಪ್ಲೇಯರ್ಸ್? ವಾಲಿಬಾಲ್ ಅಥವಾ ಕ್ರಿಕೆಟಲ್ಲಿ, ಬ್ಯಾಡ್ಮಿಂಟನಲ್ಲಿ
PV ಸಿಂಧು, ಕ್ರಿಕೆಟಲ್ಲಿ ನಮ್ಮಿಂದ ಇಲ್ಲಿಂದಲೇ KL ರಾಹುಲ್ ಹೋಗಿದ್ದಾರೆ. ಅವರೆಲ್ಲ ನಿಮ್ಮಾಗೆ ಇರುವಾಗ ನಿಮ್ಮಾಗೆ ಇದ್ದರು. ಅವರು ಕೂಡ ನಿಮ್ಮ ಹಾಗೆ ಇಂಥ ಕೋಚಿಂಗ್ ಕ್ಯಾಂಪಿಗೆ ಹೋಗಿದ್ದರು. ಯಾರು ಹುಟ್ಟಿನಿಂದ ದೊಡ್ಡವರಾಗಿಲ್ಲ, ಆದರೆ ಅವರು ಕಷ್ಟಪಟ್ಟು ಬಂದಿದ್ದಾರೆ. ನಿಮ್ಮಲ್ಲಿ ಕೂಡ ಒಬ್ಬರಿಬ್ಬರು ಇರ್ಬೋದು, ಮುಂದೆ ಬಂದು ನಮ್ಮ ರಾಜ್ಯವನ್ನು ದೇಶವನ್ನು ಪ್ರತಿನಿಧಿಸಲಿಕ್ಕೆ ನಿಮ್ಮ ಮುಂದೆ ಯಾರಾದರೂ ಬರ್ಬೋದು. ಆದರೆ ನೀವು ಮುಂದೆ ಕ್ಯಾಂಪಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ನಿಮ್ಮಲ್ಲಿದ್ದ ಒಂದು ಪೊಟೆನ್ಷಿಯಲ್, ನಿಮ್ಮಲ್ಲಿದ್ದ ಒಂದು ಆಸಕ್ತಿಯನ್ನು ಬೆಳೆಸಬೇಕು. ನಿಮ್ಮಲ್ಲಿ ಯಾರು ಹೇಗೆ ಗೊತ್ತಿಲ್ಲ, ಆದರೆ ಮುಂದೆ ಬರುವಾಗ ನಮ್ಗೆ ಗೊತ್ತಾಗುತ್ತೆ ಯಾರ್ಯಾರು ಒಳ್ಳೊಳ್ಳೆ ಪ್ಲೇಯರ್ಸ್ ಇರ್ತಾರಂತ. ಮತ್ತು ಇನ್ನೊಂದು ನನ್ನ ಮಾತು ಹೇಳೋದು ಅಂದರೆ, ನಮ್ಮ ವಿಶ್ವವಿದ್ಯಾಲಯ, ನಮ್ಮ ವಿಭಾಗ ವತಿಯಿಂದ ಕೂಡ ನಾವು ಪ್ರತಿ ವರ್ಷ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಧನ ಸಹಾಯ ಮಾಡ್ತೇವೆ. ಒಂದು ತ್ಯಾಗಮ್ ಇನ್ನೂ ಕೂಡ ನಾನು ಹೇಳಿರಲಿಲ್ಲ, ಆದರೂ ಅವರಿಂದ ಹಠಾತ್ತನೆ ಅವರೊಂದು ಇದೊಂದು ಅಂತ ಹೇಳಿ ಕ್ಯಾಂಪ್ ಮಾಡಿದರು. ನಾವು ಕೂಡ ಬ್ಯುಸಿ ಇದ್ವಿ. ಆದರೆ ನಾವು ಪ್ರತಿ ವರ್ಷ ಇಲ್ಲಿ ಮಾತ್ರ ಅಲ್ಲ, ನಮ್ಮ ಎಂತ ಹೇಳ್ತೇವೆ, ನಮ್ಮ ಸುತ್ತಮುತ್ತಲು ಮಾತ್ರ ಅಲ್ಲ, ಇಡೀ ನಮ್ಮ ಡಿಸ್ಟ್ರಿಕ್ಟಲ್ಲಿ ಮ್ಯಾಂಗ್ಳೂರ್ ಸಿಟಿ ಏರಿಯಾದಲ್ಲಿ ಕಡಬ ಮತ್ತು ಇಲ್ಲಿ ಪುತ್ತೂರು, ಪಂಜ, ಹಾಗೆ ಸುಳ್ಯ, ಬ್ರಹ್ಮಾವರ, ಉಡುಪಿ ಎಲ್ಲ ಕೂಡ ಕ್ಯಾಂಪ್ಸ್ ಮಾಡ್ತಾರೆ. ಅವರಿಗೆ ಸ್ವಲ್ಪ ಮಟ್ಟಕ್ಕೆ ನಾವು ಧನ ಸಹಾಯ ಮಾಡ್ತೇವೆ. ಇಲ್ಲಿ ಕೂಡ ನಾವು ನಿಮಗೆ ಬೇಕಾದ ಸವಲತ್ತುಗಳನ್ನು ಕೊಡ್ತೇವೆ. ನಮ್ಮ ವಿಶ್ವವಿದ್ಯಾಲಯ ಇರೋದ್ರಿಂದ, ನಮ್ಮ ವಿಭಾಗ ಇರೋದ್ರಿಂದ ನಿಮಗೆ ವಾಲಿಬಾಲ್ ನಿಮಗೆ ಸುಲಭವಾಗಿ ಸಿಗುತ್ತೆ. ಗ್ರೌಂಡ್ ಇದೆ, ಹಾಗೂ ನೆಟ್ಸ್ ಎಲ್ಲ ಇದೆ, ಹಾಗೂ ನಮ್ಮ ಮಕ್ಕಳು ಇದ್ದಾರೆ. ನಮ್ಮ ಟೈಮ್ ಸರಿದ್ದರೆ ನಮ್ಮ ಮಕ್ಕಳು ನಾವು ಉಪಯೋಗಿಸ್ತೀವಿ ಕೋಚಿಂಗ್ ಕ್ಯಾಂಪ್ ಎಲ್ಲ ಮಾಡಲಿಕ್ಕೆ. ಆದರೆ ಇನ್ನೊಂದೇನು ಹೇಳೋದಂದರೆ, ನೀವು ಇಂಟ್ರೆಸ್ಟಿಂದ ಬರೋದಿದ್ದರೆ, ಈಗ ಈ ಕೋಚಿಂಗ್ ಕ್ಯಾಂಪ್ ಆಯಿತು, ಮುಂದೆ ಕೂಡ ನಿಮ್ಗೆ ಇಂಟ್ರೆಸ್ಟಿಂದ ಬರೋದಿದ್ದರೆ ಅಥ್ಲೆಟಿಕ್ಸಲ್ಲಿ ಆಗ್ಬೋದು ಅಥವಾ ಬೇರೆ ಯಾವುದು ಆಟ ಆಗ್ಬೋದು, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಪ್ರಸನ್ನ ಸರ್ ಇದ್ದಾರೆ, ಹಾಗೆ ನಮ್ಮಲ್ಲಿ ಬೇರೆ ಬೇರೆ ಸ್ಟಾಫ್ ಮೆಂಬರ್ಸ್ ಇದ್ದಾರೆ, ನಮ್ಮಲ್ಲಿ ಕೋಚಸ್ ಇದ್ದಾರೆ. ನಿಮ್ಗೆ ಯಾವುದಾದ್ರೂ ಗೇಮ್ ಇಂಟ್ರೆಸ್ಟ್ ಇದ್ದರೆ, ಬ್ಯಾಡ್ಮಿಂಟನ್ ಆಗ್ಬೋದು, ನಮ್ಮಲ್ಲಿ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ನಾವು ಅವಕಾಶ ಮಾಡಿಕೊಡ್ತೇವೆ. ಯಾಕೆಂದರೆ ಸ್ಪೋರ್ಟ್ಸಿಂದ ಎಲ್ಲರೂ ಉದ್ಧಾರ ಆಗೋದೇ ಹೊರತು ಯಾರೂ ಏನು ಕಳ್ಕೊಳ್ಳೋದಿಲ್ಲ. ಸೊ ಇಷ್ಟೊಂದು ಹೇಳಿ ನಾನು ತ್ಯಾಗಮ್ ಅವರಿಗೆ, ಅವರ ಎಲ್ಲ ಸಹಪಾಠಿಗಳಿಗೆ, ಎಲ್ಲ ನಮ್ಮ ಸ್ಟೂಡೆಂಟ್ಸೇ, ಐದರ್ ಸಮ್ಮರ್ ಎಂಪೇಡ್ ಆಗಿರ್ಬೋದು ಅಥವಾ ರೆಗ್ಯುಲರ್ ಆಗಿರ್ಬೋದು, ಹಾಗೂ ನಮ್ಮ ಅಂತ ಹೇಳ್ತೇವೆ ಪ್ರೊಫೆಷನಲ್ ಕಲೀಗ್ಸ್ ಅವರು ಕೂಡ, ಹಾಗೂ ನಮ್ಮ ಯೂನಿವರ್ಸಿಟಿ ಅವರು, ನಾವೆಲ್ಲರೂ ಈ ಒಂದು ಕ್ರೀಡಾ ಬೆಳವಣಿಗೆಯಲ್ಲಿ ನಾವೆಲ್ಲ ಕೈ ಕೊಡ್ತೇವೆ. ಎಲ್ಲರಿಗೂ ಬನ್ನಿ, ನಮ್ಮ ಒಂದು ಎಂತ ಹೇಳ್ತೇವೆ ಫೆಸಿಲಿಟೀಸ್ ಅಥವಾ ಸವಲತ್ತುಗಳನ್ನು ಉಪಯೋಗಿಸಿ. ನನಗೆ ಖುಷಿ ನೀವು ಆದರೆ ಸೀರಿಯಸ್ ಆಗಿ ಯಾರು ಬರ್ತೀರಿ, ಅವರನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ, ಅವರಿಗೆ ಫೆಸಿಲಿಟೀಸ್ ಕೊಡಲಿಕ್ಕೆ, ಅವರಿಗೆ ಎನ್ಕರೇಜ್ಮೆಂಟ್ ಕೊಡಲಿಕ್ಕೆ ನಮಗೆ ತುಂಬ ಖುಷಿ ಆಗ್ತಾಯಿದೆ. ಇಷ್ಟೊಂದು ಹೇಳಿ ಮತ್ತೊಮ್ಮೆ ಈ ಒಂದು ಕೋಚಿಂಗ್ ಕ್ಯಾಂಪ್ ಹೀಗೆ ಕಾರಣರಾದ ಎಲ್ಲರಿಗೂ ಅಭಿನಂದಿಸ್ತಾ, ಇನ್ನೂ ಕೂಡ ಮುಂದೆ ಇಂಥದ್ದೇ ಕೋಚಿಂಗ್ ಕ್ಯಾಂಪ್ ಏರ್ಪಡಿಸಿ ನಮ್ಮಲ್ಲಿ ಅದನ್ನು ನಾವು ನಿಮಗೆ ಹೆಲ್ಪ್ ಮಾಡ್ತೇವೆ ಅಂತ ಹೇಳಿ ನಮ್ಮ ವಿಶ್ವದ ಪರವಾಗಿ ಅಭಿನಂದಿಸ್ತೇನೆ. ನಿಮಗೆ ಕೂಡ ಅಭಿನಂದಿಸ್ತೇನೆ. ನೀವು ಕೂಡ ಮುಂದೆ ಆಟ ಆಡ್ತಾ ಇರಬೇಕು. ಆಟ ಆಡಿದ್ರೆ ಸಾಕಾಗೋದಿಲ್ಲ, ಕಲಿಬೇಕು ಕೂಡ. ಓಕೆ, ಯಾಕೆಂದರೆ ಎರಡರಲ್ಲಿ ಕೂಡ ಚೆನ್ನಾಗಿರಬೇಕು. ಓಕೆ, ಯಾಕೆಂದರೆ ನಾನು ಇನ್ನೊಂದು ಸಣ್ಣ ಮಾತು ನಾನು ನೋಡಿದೆ, ನನ್ನ ಒಂದು ಎಕ್ಸ್ಪೀರಿಯನ್ಸ್ ನೋಡ್ತೇನೆ, ಯಾರು ಆಡ್ತಾರೆ ಅವರು ಕಲಿಯೋದ್ರಲ್ಲಿ ಕೂಡ ಚೆನ್ನಾಗಿ ಇರ್ತಾರೆ. ಕೆಲವರು ಆಡ್ತಾರೆ, ಕಲಿಯೋದ್ರಲ್ಲಿ ಏನಿರಲ್ಲ, ಯಾಕೆಂದರೆ ಅವರು ಜಾಣ್ರಲ್ಲ ಅಂತಲ್ಲ, ಅವ್ರಿಗೆ ಅಂತ ಹೇಳ್ತೇವೆ ಕಲಿಲಿಕ್ಕೆ ಬೇಡ ಅಂತ. ಬಟ್ ನೀವು ಕಲೀರಿ, ಎರಡು ಕೂಡ ಬೇಕಾಗುತ್ತೆ. ಓಕೆ, ಸೊ ಇಷ್ಟೊಂದು ಹೇಳಿ ಪುನಃ ನನಗೊಂದು ಇಲ್ಲಿ ಬಂದು ನಿಮ್ಮ ಜೊತೆ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ಈ ಒಂದು ಕೋಚಿಂಗ್ ಕ್ಯಾಂಪ್ನ ವ್ಯವಸ್ಥಾಪಕರಿಗೆ ಎಲ್ಲರಿಗೂ ನಾನು ಅಭಿನಂದಿಸ್ತಾ ಧನ್ಯವಾದ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಎಷ್ಟರ ಮಟ್ಟಿಗೆ ಅಂತೇಳಿದ್ರೆ ನಿಮ್ಮ ಈ ತರಬೇತಿ ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ಪ್ರಕೃತಿ ಕೂಡ ನಿಮಗೆ ಶುಭ ಕೋರಿದೆ. ಈಗಷ್ಟೇ ಮಳೆ ಬಂದು ನಿಂತಿದೆ, ಒಳ್ಳೆಯ ವಾತಾವರಣ ಇದೆ. ಅಂಥ ಒಂದು ಒಳ್ಳೆಯ ವಾತಾವರಣದಲ್ಲಿ ನಾವೊಂದು ಈ ತರಬೇತಿ ಕಾರ್ಯಕ್ರಮವನ್ನು ನಮ್ಮ ತ್ಯಾಗ ಮಾಸ್ಟ್ರು ಭಾಳ ಹಗಲು ರಾತ್ರಿ ಕಷ್ಟಪಟ್ಟು, ನಿನ್ನೆ ರಾತ್ರಿ 12 ಗಂಟೆಗೆ ಕೂಡ ನನಗೆ ಫೋನ್ ಮಾಡಿ ಒಬ್ರಿಗೆ ಎಷ್ಟು ಕರೀಲಿಕ್ಕೆಲ್ಲ ತಯಾರಿ ಮಾಡ್ತಾಯಿದ್ರು. ಓಕೆ, ತುಂಬ ಕಷ್ಟಪಟ್ಟು ಈ ಒಂದು ತರಬೇತಿ ಕಾರ್ಯಕ್ರಮನ ಆಯೋಜಿಸ್ತಾ ಇದ್ದಾರೆ. ಮತ್ತು ನಮ್ಮ ಶಿಕ್ಷಣದ ಕ್ಷೇತ್ರದ ಡೀನ್ ಆಗಿರೋ, ನಮ್ಮ ವಿಶ್ವವಿದ್ಯಾಲಯದ ಡೀನ್ ಆಗಿರೋ ಡಾಕ್ಟರ್ ಸಂತೋಷ್ ಡಿಸೋಜ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ ಕ್ರೀಡೆಯ ಮಹತ್ವ ಮತ್ತು ಎಷ್ಟು ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ. ಕ್ರೀಡೆ ಕಲಿಯುವುದು ಮತ್ತು ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ಕ್ರೀಡೆ ಅತ್ಯಮೂಲ್ಯ. ಯಾರು ಕ್ರೀಡೆಯಲ್ಲಿ ಭಾಗಿಯಾಗ್ತಾರೋ ವಿದ್ಯಾರ್ಥಿ ದೆಸೆಯಿಂದ ಅವ್ರ ಜೀವನದಲ್ಲಿ ಯಶಸ್ವಿ ಕಾಣ್ತಾರೆ. ಅದಕ್ಕೆ ತುಂಬ ಉದಾಹರಣೆಗಳಿದ್ದಾವೆ. ಬೇರೆ ಯಾರು ಬೇಡ, ನಮ್ಮ ಜೊತೆ ಸಂತೋಷ್ ಸರ್ ಇದ್ದಾರೆ ಮತ್ತು ತ್ಯಾಗ ಮಾಸ್ಟರ್ ಇದ್ದಾರೆ, ತುಂಬ ಜನ ಇದ್ದಾರೆ. ಓಕೆ,
ಮತ್ತು ಇನ್ನೊಂದು ಏನಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಹೆಚ್ಚಿನ ಮಕ್ಕಳು ಮೊಬೈಲ್ನಲ್ಲೇ ಆಟ ಆಡ್ತಾರೆ, ಮೊಬೈಲ್ನಲ್ಲಿ ಗೇಮ್ ಸಿಗ್ತದೆ ಅದಲ್ಲೇ ಆಟ ಆಡೋದಲ್ಲಿ ಇರ್ತಾರೆ. ಅದು ತುಂಬ ಏನು ನ್ಯೂಸ್ ಬರ್ತಾ ಇದೆ, ನೆಗೆಟಿವ್ ಇದು ಕೂಡ ಬರ್ತಾ ಇದೆ. ಮೊದಲೆಲ್ಲ ನಾವು ಶಾಲೆ ಹೋಗುವಾಗ ಗ್ರೌಂಡಲ್ಲೆಲ್ಲ ಎಷ್ಟು ಮಕ್ಕಳು ಆಡ್ತಾಯಿದ್ರು, ಈಗ ಅಷ್ಟು ವಾತಾವರಣ ಕಾಣ್ತಾ ಇಲ್ಲ, ಯಾಕಂದರೆ ಎಲ್ಲ ಮೊಬೈಲ್ ಇದಕ್ಕಾಗಿದ್ದಾರೆ. ಬಟ್ ನೀವು ಯಾರು ಆ ಥರ ಮಕ್ಕಳೆಲ್ಲ ಗೊತ್ತಾಗ್ತದೆ, ನಿಮಗೆಲ್ಲರಿಗೂ ಕ್ರೀಡೆಯಲ್ಲಿ ಆಸಕ್ತಿ ಇರೋದ್ರಿಂದ ಯಾರು ಕೂಡ ನಿಮ್ಮನ್ನು ಒತ್ತಾಯ ಮಾಡಿ ಇಲ್ಲಿ ಬರಲಿಕ್ಕೆ ಹೇಳಿಲ್ಲ, ನೀವೆಲ್ಲರೇ ಆಸಕ್ತಿಯಿಂದ ಬಂದಿದ್ದೀರಿ. ಇದು ಏನು ಸೂಚಿಸ್ತದೆ ಅಂತ ಹೇಳಿದರೆ ನಿಮಗೆ ಕ್ರೀಡೆಯಲ್ಲಿ ತುಂಬ ಆಸಕ್ತಿ ಇದೆ, ಇನ್ನಷ್ಟು ಅಭಿವೃದ್ಧಿ ಹೊಂದಬೇಕು. ಅಭಿವೃದ್ಧಿ ನಿಮ್ಮನ್ನು ಇನ್ನಷ್ಟು ಅಭಿವೃದ್ಧಿಗೊಳಿಸಲು ಉತ್ತಮಗೊಳಿಸಲು ಈ ಒಂದು ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ದಯವಿಟ್ಟು ಇದರ ಪ್ರಯೋಜನವನ್ನು ಸಂಪೂರ್ಣ ಬಳಸಿಕೊಳ್ಳಿ. ಮತ್ತು ನೀವೆಲ್ಲರೂ ಕೂಡ ಅದು ಯಾವುದೇ ಒಳ್ಳೆಯ ಅಂಶ ಇರ್ಬೋದು, ಒಳ್ಳೆಯ ಕಾರ್ಯಕ್ರಮ ಇರ್ಬೋದು, ಅದು ಬಳಸಿಕೊಳ್ಳಿ. ಮತ್ತು ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ ಹೇಳಿದರೆ ಸ್ಪೋರ್ಟ್ಸ್ಮನ್ ಸ್ಪೋರ್ಟಿವ್ ಸ್ಪಿರಿಟೆಲ್ಲ ನಾವು ಹೇಳ್ತೇವೆ. ಅದು ಸ್ಪೋರ್ಟ್ಸಿಗೆ ಮಾತ್ರ ಅಲ್ಲ, ಆ ಜೀವನದಲ್ಲಿ ಎಂಥದೇ ಎದುರು ತೊಡರುಗಳು ಬಂದರೂ ಕೂಡ ನೀವು ಸ್ಪೋರ್ಟ್ಸಲ್ಲಿದ್ದರೆ ಅದನ್ನೆಲ್ಲ ಫೇಸ್ ಮಾಡಿರ್ತೀರಿ. ನಾಳೆ ಏನೇ ಕಷ್ಟ ಬಂದರೂ ಕೂಡ ನಿಮಗೆ ಫೇಸ್ ಮಾಡುವ ಇದಿರ್ತದೆ. ಸ್ಪೋರ್ಟ್ಸ್ಮನ್ಶಿಪ್ ಅಂದರೆ ಹಾಗಿರ್ತದೆ. ಸೊ ಮತ್ತು ಬೇರೆ ಬೇರೆ ರೀತಿಯಲ್ಲಿ ನೀವು ಇಲ್ಲಿ ಕಲಿತೀರಿ. ಶಾಲೆಯಲ್ಲಿ ಖಾಲಿ ಪುಸ್ತಕ ಮಾತ್ರ ಕಲಿಯುವುದಲ್ಲ, ಬೇರೆ ಅಂಶನೂ ಕೂಡ ಕಲಿಯುವಂಥದ್ದು ಇಂಪಾರ್ಟೆಂಟು ನಮ್ಮ ಜೀವನದ ಉತ್ತುಂಗಕ್ಕೆ ಏರಲಿಕ್ಕೆ. ಅದನ್ನು ನಮ್ಮ ಜೆರಾಲ್ಡ್ ಅವರು ತುಂಬ ಚೆನ್ನಾಗಿ ಹೇಳಿ ತಿಳಿಸಿಕೊಟ್ಟಿದ್ದಾರೆ. ದಯವಿಟ್ಟು ಈ ಕಾರ್ಯಕ್ರಮ ಪ್ರಯೋಜನ ಪಡ್ಕೊಳ್ಳಿ. ನಿಮಗೆಲ್ಲರಿಗೂ ಶುಭ ಕೋರ್ತೇನೆ. ನಾನು ಕೂಡ ಮುಂದಿನ ದಿನಗಳಲ್ಲಿ ಒಲಿಂಪಿಕ್ಸ್ನಲ್ಲಿ ನಮ್ಮ ದೇಶ ಇಷ್ಟರವರೆಗೂ ವಾಲಿಬಾಲ್ನಲ್ಲಿ ಗೆದ್ದಿದ್ದು ನನಗೆ ಗೊತ್ತಿಲ್ಲ, ಬಟ್ಟು ನಾವು ಒಳ್ಳೆಯ ತರಬೇತಿ ಕೊಟ್ಟರೆ ನಿಮ್ಮಂಥ ಉತ್ಸಾಹದ ಮಕ್ಕಳಿದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ದೇಶವು ಕೂಡ ಒಲಿಂಪಿಕ್ಸ್ನಲ್ಲಿ ಮೆಡಲ್ ಪಡೆಯುವಂಥ ಅವಕಾಶ ಇದೆ. ಅಂಥ ಒಂದು ಉತ್ಸಾಹದ ವಿದ್ಯಾರ್ಥಿಗಳು ಮಕ್ಕಳು ಇಲ್ಲಿದ್ದಾರೆ. ನಿಮಗೆಲ್ಲರಿಗೂ ಶುಭ ಕೋರ್ತೇನೆ. ನಿಮ್ಮ ಜೀವನ ಕೂಡ ಉಜ್ವಲ ಆಗಲಿ ಅಂತ ಹೇಳುತ್ತಾ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನನಗೆ ಅಧ್ಯಕ್ಷತೆ ವಹಿಸಿ ಕೊಟ್ಟಿರೋದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಅವರ ಒಂದು ಸರ್ವಿಸಲ್ಲಿ ಬರುವುದು, ಅವ್ರು ಯಾವುದೇ ಸಂಬಳ ಎಲ್ಲ ಕೊಡುವುದಿಲ್ಲ ಅವರಿಗೆ. ಅವ್ರ ಸರ್ವಿಸಲ್ಲಿ ನಮಗಿರ್ತಿದ್ದ ಈಗ ಶಿಕ್ಷಕರೇ ಸರ್ವಿಸೇ ಬಿಡಿ, ಬೇರೆ ಶಿಕ್ಷಣ ದೂರದಲ್ಲ, ಆ ರೀತಿಯ ಸರ್ವಿಸ್ ಮೈಂಡಲ್ಲಿ ಇರುವವರೇ ತುಂಬ ಮಂದಿ ಇದ್ದಾರೆ. ಅಂಥದ್ರಲ್ಲಿ ನಿಮಗೆ ಸರಿಯಾಗಿ 4 ಗಂಟೆಗೆ ಇಲ್ಲಿ ಬಂದು ತರಬೇತಿಯನ್ನು 6:30 ಗಂಟೆ ತನಕ ನೀಡಿ ಸಹಕರಿಸ್ತಾ ಇರುವಂಥ ಮೂವರನ್ನು ಒಂದು ಗುಲಾಬಿ ನೀಡಿ ಗೌರವಿಸಬೇಕು ಅಂತೇಳಿ ನಮ್ಮ ಆನಂದಕ್ಕೆ ಹಸಿಗೋಳಿ ಅವರಲ್ಲಿ ವಿನಂತಿ ಮಾಡ್ತೇನೆ. ಮೊದಲನೇದಾಗಿ ಪ್ರಭಾತ್ ಅವರು ಅವರಿಗೆ ಕಮಲಾಕ್ಷ ಶೆಟ್ಟಿಗಾರ್ ಅವರು ಒಂದು ಗುಲಾಬಿ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಹಾಗೆ ನಮ್ಮ ಪುರುಷೋತ್ತಮ ಅವರಿಗೆ ಪ್ರಸನ್ನ ಅವರು ಒಂದು ಗುಲಾಬಿ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಪ್ರಸನ್ನ ಅವರು. ನಮ್ಮ ಸುರೇಖ ಅವರಿಗೆ ನರಸಿಂಹಯ್ಯ ಅವರು ಗುಲಾಬಿ ನೀಡಿ ಗೌರವಿಸಬೇಕು ಅಂತ. ಲವೀನಾ ಅವರು ಬನ್ನಿ, ಒಂದು ಗುಲಾಬಿಯನ್ನು ನಮ್ಮ ಸಂತೋಷ್ ಅವರ ಹತ್ರ ಪಡೆದುಕೊಳ್ಬೇಕು ಅಂತ ವಿನಂತಿ ಮಾಡ್ತೇವೆ. ಬನ್ನಿ. ಮತ್ತೆ ಕಲಂದರ್ ಬನ್ನಿ. ಮೊದಲಿಗೆ ನನ್ನ ಗುರುಗಳಾದ ಶ್ರೀ ಜೆರಾಲ್ಡ್ ಸಂತೋಷ್ ಡಿಸೋಜ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರು, ನಮ್ಮ ತರಬೇತಿ ಶಿಬಿರದ ಉದ್ಘಾಟನೆ ಅಂತ ಮಾಡಿರುವಂಥ ಜೆರಾಲ್ಡ್ ಸರ್ ಅವರಿಗೆ ನಾನು ಹೃದಯಪೂರ್ವಕವಾಗಿ ಪ್ರೊಫೆಸರ್ ಪ್ರಶಾಂತ್ ನಾಯ್ಕ್, ವಿಶೇಷಾಧಿಕಾರಿಗಳು, ಕುಲಪತಿಗಳ ಕಾರ್ಯಾಲಯ, ಇವರಿಗೂ ಕೂಡ ನಾನು ಧನ್ಯವಾದಗಳನ್ನು ಡಾಕ್ಟರ್ ನರಸಿಂಹಯ್ಯ ಸಹ ಪ್ರಾಧ್ಯಾಪಕರು ಪ್ರಾಣಿಶಾಸ್ತ್ರ ವಿಭಾಗ, ಇವರಿಗೂ ಕೂಡ ನಾನು ಕಾರ್ಯಕ್ರಮಕ್ಕೆ ಆಗಮಿಸುವುದನ್ನೆಲ್ಲ ಉದ್ದೇಶಿಸಿ ಮಾತಾಡಿದ್ದಕ್ಕೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಆನಂದ್ ಕೆ ನಿವೃತ್ತ ಮುಖ್ಯೋಪಾಧ್ಯಾಯರು, ಇವರಿಗೂ ಕೂಡ ವಂದನೆ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪ್ರಸನ್ನ ಬಿ.ಕೆ. ಮಂಗಳೂರು ವಿಶ್ವವಿದ್ಯಾಲಯದ ಸಹಾಯಕ ನಿರ್ದೇಶಕನಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಮಂಗಳೂರು ವಿಶ್ವವಿದ್ಯಾಲಯ ಒಂದು ಬಹಳ ಉತ್ತಮವಾದ ಹೆಸರನ್ನು ರಾಷ್ಟ್ರಮಟ್ಟದಲ್ಲಿ ಪಡೆದುಕೊಂಡಿದೆ. ಮುಖ್ಯ ಕಾರಣ ಅಂದರೆ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯ 600 ವಿಶ್ವವಿದ್ಯಾಲಯಗಳಲ್ಲಿ, ವಿಶ್ವದ 600 ವಿಶ್ವವಿದ್ಯಾಲಯಗಳಲ್ಲಿ ಒಂದು ರಾಷ್ಟ್ರದಲ್ಲಿ ನಮಗೆ 5ನೇ ಸ್ಥಾನ ಕ್ರೀಡೆಯಲ್ಲಿ ಒಳಗೊಂಡಿರುವಂಥ ನಮಗೆ ನೇಮವನ್ನು ಕೂಡ ಕೊಡ್ತಾ ಇದೆ. ಯಾಕೆಂದರೆ ಇತಿಹಾಸ ನೋಡ್ತಾ ಹೋದಂಗೆ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಒಂದು ಉಳ್ಳಾಳ ಕ್ಷೇತ್ರದಲ್ಲಿ, ಅದು ಮಂಗಳೂರಿನಲ್ಲಿ ನಮಗೆ ಭಾಳ ಅನೇಕ ಕ್ರೀಡಾಪಟುಗಳನ್ನು ತಯಾರು ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ನಾವು ಮಂಗಳೂರು ವಿಶ್ವವಿದ್ಯಾಲಯ ನೋಡಿದಾಗೆ ಈ ವರ್ಷ ನಾವು ಅನೇಕ 3 ಈವೆಂಟ್ಗಳನ್ನು ಕಂಡಕ್ಟ್ ಮಾಡಿದ್ವಿ. ಡಾಕ್ಟರ್ ಜೆರಾಲ್ಡ್ ಸರ್ ಡೈರೆಕ್ಟರ್ ನೇತೃತ್ವದಲ್ಲಿ ಹಾಗೂ ಕುಲಪತಿಗಳು ಹಾಗೂ ಕುಲಸಚಿವರ ನೇತೃತ್ವದಲ್ಲಿ, ಹಾಗೂ ಈ ವಿಶ್ವವಿದ್ಯಾಲಯದ ಒಂದು ಅಥ್ಲೆಟಿಕ್ಸ್, ಒಂದು ಕ್ರಾಸ್ ಕಂಟ್ರಿ, ಒಂದು ಹಾಕಿ ವುಮೆನ್ಸ್ ಸೌತ್ ಜೂನನ್ನು ಕಂಡಕ್ಟ್ ಮಾಡಿದ್ವಿ.
ನಾವು ನೋಡಿರೋದು ಈ ಸುಂದರವಾದ ಕ್ರೀಡಾಂಗಣ ನಿರ್ಮಾಣ ಮಾಡಲಿಕ್ಕೆ ನಮ್ಮ ವಿಶ್ವವಿದ್ಯಾಲಯ 5-6 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದೆ. ಇನ್ನೂ ಅನೇಕ ರೀತಿ ಅಭಿವೃದ್ಧಿ ಕಾರ್ಯಗಳಾಗಲಿಕ್ಕಿದೆ. ಇಲ್ಲಿ ನಾವು ಬೇಸಿಗೆ ಶಿಬಿರವನ್ನು ನಮ್ಮ ಅರೆಕಳದ ಶಾಲೆ ಮತ್ತು ಅನೇಕ ಸುತ್ತಮುತ್ತಲಿನಂಥ ವಿಶ್ವಮಂಗಳ ಮತ್ತು ಅನೇಕ JC ಇವರ ಸಹಾಯತ್ವದಲ್ಲಿ ನಮಗೆ ಒಂದು ಬೇಸಿಗೆ ಶಿಬಿರವನ್ನು ಪ್ರಾರಂಭಿಸಿದ್ದೇವೆ. ಈ ವಾಲಿಬಾಲ್ ಬೇಸಿಗೆ ಶಿಬಿರದಲ್ಲಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಒಂದು ಘನತೆ ಅಂತಲೂ ಕೂಡ ಹೇಳ್ತೀವಿ. ಈ JC ಸಂಸ್ಥೆಯಲ್ಲಿ ದುಡಿತಿರುವ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ನಿರ್ದೇಶಕರುಗಳಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕೆಂದರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ವರ್ಷ ಪ್ರಥಮ ಬಾರಿಗೆ ಸಮ್ಮರ್ ಕೋಚಿಂಗ್ ಕ್ಯಾಂಪ್ ಆಗ್ತಿದೆ ವಾಲಿಬಾಲು. ಈ ವಾಲಿಬಾಲು ನೋಡಿರ್ಬೋದು, ಇಲ್ಲಿ 100 ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಇದಕ್ಕೆ ಕಾರಣಕರ್ತ ಆದಂಥವರು ಅರೆಕಳದ ಫಿಸಿಕಲ್ ಡೈರೆಕ್ಟರ್ ಅಂತ ತ್ಯಾಗಂಸ್ ಅವರು ಕೂಡ ಅನೇಕ ದಿನಗಳಿಂದ ನಮ್ಮ ವಿಶ್ವವಿದ್ಯಾಲಯದಲ್ಲಿ ದುಡಿತಾ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅವರು ಭಾಳ ಮುತುವರ್ಜಿಯಿಂದ ತನ್ನ ಸಂಘಟನೆಯನ್ನು ಕಟ್ಟಿಕೊಂಡು ಕ್ರೀಡೆಗೆ ಒಂದು ತಮ್ಮ ಜೀವನವನ್ನು ಮುಡಿಪಿದ್ದಾರೆ. ನನಗೆ ಅನೇಕ ಮಾಹಿತಿಗಳನ್ನು ಕೊಡ್ತಾ, ಸರ್ ನಮಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತಾ, ಒಂದು ಗ್ರೌಂಡ್ ಫೆಸಿಲಿಟೀಸ್ ಇರ್ಬೋದು, ಅನೇಕ ಇದಂಥ ಮಾಹಿತಿಗಳನ್ನು ಕೇಳ್ತಾ ಒಂದು ಯಶಸ್ವಿಯಾದ ಕ್ಯಾಂಪನ್ನು ನಡೆಸ್ತಾ ಇದ್ದಾರೆ. ಮಂಗಳೂರು ವಿಶ್ವವಿದ್ಯಾಲಯ ನಮ್ಮ 3 ಜಿಲ್ಲೆಗಳನ್ನು ಒಳಗೊಂಡಿದೆ. ನಾವು ಅದಕ್ಕೆ ವಿಶೇಷವಾಗಿ ಹಣಕಾಸಿನ ವ್ಯವಸ್ಥೆಯನ್ನು ಸಮ್ಮರ್ ಕೋಚಿಂಗ್ ಕ್ಯಾಂಪಿಗೆ ನೀಡುತ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸಮ್ಮರ್ ಕೋಚಿಂಗ್ ಕ್ಯಾಂಪು ಯಾರಾದರೂ ಮಾಡಿದರೆ ನಾವು ಅವರಿಗೆ ಒಂದಿಷ್ಟು ಹಣವನ್ನು ನೀಡುವಂಥ ಪ್ರಯೋಜನ ಕೂಡ ಸಮ್ಮರ್ ಕೋಚಿಂಗ್ ಕ್ಯಾಂಪಿಗಿದೆ. ಈ ಕಾರ್ಯಕ್ರಮವನ್ನು ನಿರಂತರವಾಗಿ ಮುಂದುವರಿಸ್ತಾ ಹೋದರೆ ವಿಶ್ವವಿದ್ಯಾಲಯಕ್ಕೆ ಒಂದು ಹೆಸರು, ಸುತ್ತಮುತ್ತಲಿನ ಗ್ರಾಮಗಳಿಗೂ ವಿದ್ಯಾರ್ಥಿಗಳಿಗೆ ಒಂದು ಪ್ರಯೋಜನ ಪಡೆಯುತ್ತೆ. ಮತ್ತು JC ಸಂಸ್ಥೆ ಒಂದು ಉತ್ತಮವಾದ ಕಾರ್ಯವನ್ನು ಮಾಡ್ತಾ ಇದೆ ನಮ್ಮ ವಿಶ್ವವಿದ್ಯಾಲಯದ ಜೊತೆಗೆ ಸೇರಿಕೊಂಡು. ಅದಕ್ಕೆ ನಾವು ಹೃತ್ಪೂರ್ವಕವಾದ ಆಭಾರಿಯಾಗಿದ್ದೇವೆ. ವಿಶ್ವವಿದ್ಯಾಲಯ ಕುಲಪತಿಗಳು, ಕುಲಸಚಿವರು ಮತ್ತು ನಮ್ಮ ವಿಶ್ವವಿದ್ಯಾಲಯದ ದೈಹಿಕ ಶಿಕ್ಷಣ ನಿರ್ದೇಶಕರು ಕೂಡ ಅನೇಕ ರೀತಿಯಾದಂಥ ಒಂದು ಉತ್ಸುಕತೆಯಿಂದ ಬಂದು ಈ ರೀತಿಯಂಥ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಮಾಡ್ತಾಯಿದ್ದಾರೆ. ಇದೇ ರೀತಿ ಈ ಕಾರ್ಯಕ್ರಮ ಮುಂದುವರಿತಾ ಇರಲಿ. ನಮ್ಮ ರಾಷ್ಟ್ರಕ್ಕೂ, ನಮ್ಮ ರಾಜ್ಯಕ್ಕೂ, ನಮ್ಮ ಮಂಗಳೂರು ವಿಶ್ವವಿದ್ಯಾಲಯಕ್ಕೂ, ಉಳ್ಳಾಳ ಕ್ಷೇತ್ರಕ್ಕೆ ಉತ್ತಮವಾದ ತಾಲೂಕಿಗೆ ಹೆಸರನ್ನು ತಂದುಕೊಳ್ಳಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಿದ್ದೇನೆ. ಜಯವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ. ನಾನು ಇಕ್ಬಾಲ್ ಕೈರಂಗಳ, ಮಂಗಳೂರು ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಇದೆ, ಅದರ ಅಧೀನದಲ್ಲಿ ಉಳ್ಳಾಲ ವಾಲಿಬಾಲ್ ಅಸೋಸಿಯೇಷನ್ ಎಂಬ ಒಂದು ನೂತನ ಸಂಘ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ನ ಅಧೀನದಲ್ಲಿ ಆರಂಭಗೊಂಡಿದ್ದು, ಈಗಾಗಲೇ ಕೆಲವು ತಿಂಗಳ ಹಿಂದೆ ನಡೆದಂಥ ದಕ್ಷಿಣ ಕನ್ನಡ ಜಿಲ್ಲಾ ಚಾಂಪಿಯನ್ಶಿಪ್ಪಲ್ಲಿ ನಮ್ಮ ತಾಲೂಕು ಚೊಚ್ಚಲವಾಗಿ ಪ್ರಥಮ ವರ್ಷದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಸಂಘದ ಪ್ರತಿಯೊಬ್ಬ ಸದಸ್ಯರ ಸತ್ಯದ ಹಾದಿಯಲ್ಲಿ ನಡೆದಂಥ ಅವರ ಛಲತೆ, ಅವರ ಕಾರ್ಯ ಸಾಧನೆಗಳೇನಿದೆ ಅದರಲ್ಲಿ ಎಲ್ಲ ಉತ್ತಮವಾಗಿ ಮೂಡಿಬಂದಿದೆ. ಅದೇ ರೀತಿ ಇವತ್ತು ನಮ್ಮ ತರಬೇತಿ ಶಿಬಿರವನ್ನು ಸಣ್ಣ ಮಕ್ಕಳಿಗೆ ಪ್ರಾರಂಭಿಸಿದ್ದೇವೆ. ಮಂಗಳೂರು ವಿಶ್ವವಿದ್ಯಾನಿಲಯ, ಅದೇ ರೀತಿ GSI, ಅದೇ ರೀತಿ ನಮ್ಮ ಉಳ್ಳಾಲ ವಾಲಿಬಾಲ್ ಜಂಟಿಯಾಗಿ ನಡೆಸಿದಂಥ ಈ ಮಕ್ಕಳ ತರಬೇತಿ ಶಿಬಿರ, ಇದು ಯಾಕೆ ನಾವು ಉದ್ದೇಶಿಸಿದ್ದೇವೆ ಅಂತಂದರೆ, ಇವಾಗ ನ್ಯಾಷನಲ್ ಲೆವೆಲ್, ಅದೇ ರೀತಿ ಸ್ಟೇಟ್ ಲೆವೆಲೆಲ್ಲ ಪಂದ್ಯಾಟಗಳು ಆಡ್ತಿದೆ. ಅದಕ್ಕೆ ಸೆಲೆಕ್ಷನ್ ಸಮಿತಿಯವರು ಎಲ್ಲ ಆಟಗಾರನ್ನು ಏನು ಮಾಡ್ತಾರೆ, ಸೆಲೆಕ್ಷನ್ ಮಾಡ್ತಾರೆ. ಆದರೆ ತಳಮಟ್ಟದಲ್ಲಿ ಕ್ರೀಡಾಪಟುಗಳನ್ನು ಸೃಷ್ಟಿ ಮಾಡಬೇಕು. ಇದಕ್ಕೆ ನಾವು ಒತ್ತು ಕೊಡದಿದ್ದರೆ ನಮಗೆ ಆಟಗಾರರು ಸಿಗಲಿಕ್ಕೆ ಕಷ್ಟ. ವಿಶೇಷವಾಗಿ ವಾಲಿಬಾಲ್ನಲ್ಲಿ ನಾವು ಅವರನ್ನು ಬೆಳೆಸಬೇಕು. ಅವರಿಗೆ ಬೇಕಾದಂಥ ಸಪೋರ್ಟ್ಗಳು ಮಾಡದಿದ್ದರೆ ರಾಷ್ಟ್ರೀಯ ಮಟ್ಟಕ್ಕೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಜನರನ್ನು ಕಳಿಸುವುದು ಹೇಗೆ? ಈ ನಿಟ್ಟಿನಲ್ಲಿ ತಾಲೂಕು ಲೆವೆಲಲ್ಲಿ, ಅದೇ ರೀತಿ ಗ್ರಾಮೀಣ ಮಕ್ಕಳನ್ನು ಗುರುತಿಸಿಕೊಂಡು ಅವರನ್ನು ಕ್ರೀಡೆಯ ಮುಖ್ಯವಾಹಿನಿಗೆ ತರತಕ್ಕಂಥ ಕೆಲಸಗಳನ್ನು ಇವತ್ತು ಉಳ್ಳಾಲ ವಾಲಿಬಾಲ್ ಅಸೋಸಿಯೇಷನ್ ಒಳ್ಳೆಯ ರೀತಿಯಲ್ಲಿ ಹಲವು ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಮಾಡ್ತಾ ಇದೆ. ಇದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಅದೇ ರೀತಿ ಇನ್ನೂ ಸಹ ನಮ್ಮ ತಾಲೂಕಿನಲ್ಲಿ, ನಮ್ಮ ಈ ವ್ಯಾಪ್ತಿ ಒಳಪಟ್ಟಂಥ ಏನಾದರೂ ನಿಮ್ಮ ವಾಲಿಬಾಲ್ಗೆ ಏನಾದರೂ ನಿಮಗೆ ಇದು ಬೇಕಿದ್ದರೆ ನಮ್ಮೊಂದಿಗೆ ಬಂದು ಸೇರಿ ನಾವು ಒಟ್ಟಿಗೆ ಕೂಡಿ ನಮ್ಮ ತಾಲೂಕನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸುವ, ವಾಲಿಬಾಲನ್ನು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ಕ್ರೀಡಾಪಟುಗಳನ್ನು ಕೊಂಡೊಯ್ಯುವಂಥ ಆಶಯದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು. ಮಂಗಳೂರು ವಿಶ್ವವಿದ್ಯಾನಿಲಯ ಶಾರೀರಿಕ ವಿಭಾಗ ಹಾಗೂ ಇತ್ತೀಚೆಗೆ ಉದಯಿಸಿದಂಥ ತಾಲೂಕು ವಲಯ ಉಳ್ಳಾಲ ವಲಯ ವಾಲಿಬಾಲ್ ಅಸೋಸಿಯೇಷನ್, ಹಾಗೆ JCA ಮಂಗಳ ಗಂಗೋತ್ರಿ, ಹಾಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಎಲ್ಲ ಶಾರೀರಿಕ ಶಿಕ್ಷಕರ ನೇತೃತ್ವದಲ್ಲಿ ತ್ಯಾಗಂ ಅರೆಕಳ ಇವರ ಮುಂದಾಳತ್ವದಲ್ಲಿ ನಡೆಯುವಂಥ ಈ ವಿಶೇಷ ಶಿಬಿರ ಗ್ರಾಮೀಣ ಮಟ್ಟದಲ್ಲಿರುವಂಥ ಶಾಲೆಗಳಲ್ಲಿ ಓದ್ತಾ ಇರುವಂಥ ಆ ಮಕ್ಕಳಲ್ಲಿ ಕ್ರೀಡಾ ಪ್ರತಿಭೆ ಇರುವಂಥದ್ದನ್ನು ಆಯ್ಕೆ ಮಾಡಿಕೊಂಡು ಅವರನ್ನು ವಿಶ್ವವಿದ್ಯಾನಿಲಯದ ಈ ದೊಡ್ಡ ಪರಿಸರದಲ್ಲಿ ಅವರಿಗೆ ತರಬೇತಿ ನೀಡಿ
ಅವರನ್ನು ಆ ಕ್ರೀಡೆಯಲ್ಲಿ ತೊಡಗಿಸ್ಕೊಳ್ಳುವಂಥ ಅಂತೆ ಮಾಡಿ ಅವರನ್ನು ಇನ್ನು ಮುಂದಿನ ಒಳ್ಳೆಯ ಕ್ರೀಡಾ ಪ್ರತಿಭೆಯನ್ನಾಗಿ ಹುಟ್ಟು ಹಾಕಿಸಿದ್ದಕ್ಕೆ ಈ ಉಳ್ಳಾಲ ವಲಯ ವಾಲಿಬಾಲ್ ಅಸೋಸಿಯೇಷನ್ ಸಂಸ್ಥೆ ಪ್ರಯತ್ನಿಸುತ್ತಿದೆ. ಆ ಪ್ರಯತ್ನಕ್ಕೆ ನಮ್ಮ JC ಸಂಸ್ಥೆ ಕೂಡ ಅವರಿಗೆ ಸಹಕಾರವನ್ನು ನೀಡ್ತದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದೇ ರೀತಿ ಈ ತರಬೇತಿಯಲ್ಲಿ ಭಾಗವಹಿಸುವಂಥ ಎಲ್ಲ ಮಕ್ಕಳು ತನ್ನ ಆ ಚಾಕಚಕ್ಯತೆಯನ್ನು ತನ್ನ ಪ್ರತಿಭೆಯನ್ನು ಪ್ರತಿಬಿಂಬಿಸುವಂತಾಗಲಿ, ಅವರು ಯಶಸ್ವಿ ಆಗಲಿ ಅಂತ ಅವರಿಗೆಲ್ಲ ಹಾರೈಸ್ತಾ ಈ ಕಾರ್ಯಕ್ರಮದ ಎಲ್ಲ ಆಯೋಜಕರು ಅವರಿಗೆ ಈ ಯಶಸ್ವಿನ ಹಿಂದೆ ಅವರಿದ್ದಾರೆ, ಅವರಿಗೆ ಶುಭವನ್ನು ಹೇಳ್ತಾ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಮಂಗಳೂರು ವಿಶ್ವವಿದ್ಯಾನಿಲಯ ಉಳ್ಳಾಲ ವಲಯ ತಾಲೂಕು ಮಟ್ಟ ಹಾಗೂ JCI ಮಂಗಳ ಗಂಗೋತ್ರಿ ಇದರ ಸಹಯೋಗದಲ್ಲಿ ನಡೆಯುವಂತಹ ಈ ಒಂದು ಕ್ರೀಡಾಕೂಟ ಬಹುಶಃ ನಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ 2 ವರ್ಷಗಳಿಂದ ಕೊರೋನಾದ ಕಾರಣದ ನಿಮಿತ್ತ ಯಾವುದೇ ಒಂದು ಕ್ರೀಡಾ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದ್ದರಿಂದ ನಮ್ಮ ಉಳ್ಳಾಲ ತಾಲೂಕು ಯಾವಾಗ ಘೋಷಣೆ ಆಯಿತು ಅಂದಿನಿಂದ ಈ ಒಂದು ಉಳ್ಳಾಲ ತಾಲೂಕಿನಲ್ಲಿ ನಮ್ಮೊಂದು ಕ್ರೀಡಾ ಕ್ಷೇತ್ರವನ್ನು ಪ್ರತಿನಿಧಿಸಬೇಕಂತ ಹೇಳಿಕೊಂಡು ಕಳೆದ 2 ತಿಂಗಳ ಹಿಂದೆ ನಮ್ಮ ತಾಲೂಕು ವಲಯದ ಅಧ್ಯಕ್ಷರಾದಂಥ ತ್ಯಾಗಂ ಹರೇಕಳ್ರವರು ಒಂದು ಕ್ರೀಡಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದರ ಮೂಲಕ ಕಳೆದ 1 ತಿಂಗಳ ಹಿಂದೆ ಅಸೈಗೋಳಲ್ಲಿ ನಡೆದಂಥ ಕ್ರೀಡಾ ಪಂದ್ಯಾಟ ಇಡೀ ಉಳ್ಳಾಲ ವಲಯ ತಾಲೂಕು ಮಟ್ಟಕ್ಕೆ ಸೇರಿದಂಥ ಒಂದು ಕ್ರೀಡಾ ಪಂದ್ಯಾಟವನ್ನು ನಡೆಸಿಕೊಟ್ಟು ಆ ಮೂಲಕ ಒಂದಷ್ಟು ಕ್ರೀಡಾಪಟುಗಳಿಗೆ ಸ್ಫೂರ್ತಿಯನ್ನು ಕೊಡತಕ್ಕಂಥ ಒಂದು ಕೆಲಸವನ್ನು ಅವರು ಮಾಡಿದರು. ಆ ನಂತರ ಇವತ್ತು ನಾಡ್ದು 9 ತಾರೀಕಿನಿಂದ ಬರುವ ಈ ತಿಂಗಳ ಕೊನೆಯವರೆಗೆ ಮಂಗಳ ಗಂಗೋತ್ರಿ ವಿಶ್ವವಿದ್ಯಾನಿಲಯದ ಕ್ರೀಡಾಂಗಣದಲ್ಲಿ ಸುಮಾರು 75 ವಿದ್ಯಾರ್ಥಿಗಳಿಗಿಂತಲೂ ಹೆಚ್ಚು ವಿದ್ಯಾರ್ಥಿಗಳನ್ನು ತೆಗೆದುಕೊಂಡು ಅವರಿಗೆ ವಾಲಿಬಾಲ್ ತರಬೇತಿಯನ್ನು ನೀಡುವುದರ ಮೂಲಕ ಮಕ್ಕಳು ಕೂಡ ನಾಳೆ ಕ್ರೀಡಾ ಕ್ಷೇತ್ರದಲ್ಲಿ ಮುಂದೆ ಬರಬೇಕು, ಈ ರಾಷ್ಟ್ರದಲ್ಲಿ ಒಲಿಂಪಿಕ್ ಪಂದ್ಯವನ್ನು ಪ್ರವೇಶಿಸುವಂಥ ಒಂದು ಅವಕಾಶ ನಮ್ಮ ಭಾರತದ ಮಕ್ಕಳಿಗೆ ಅದು ಸಿಗಬೇಕು ಅನ್ನೋದು ಉದ್ದೇಶದಿಂದ ಅವರನ್ನು ಕ್ರೀಡೆಗೆ ತಯಾರು ಮಾಡುವಂಥ ಒಂದು ಕೆಲಸದಲ್ಲಿ ಅವರು ತೊಡಗಿದ್ದಾರೆ. ಅವರು ಮಾಡುವಂಥ ಈ ಒಂದು ಕಾರ್ಯಕ್ರಮಕ್ಕೆ ದೇವರು ಶಕ್ತಿಯನ್ನು ಕೊಡಲಿ, ಯಶಸ್ಸನ್ನು ಕೊಡಲಿ, ಮಕ್ಕಳಿಗೆ ಒಂದು ಒಳ್ಳೆಯ ಮನೋಭಾವನೆಯನ್ನು ಮೂಡಿಸುವಂಥ ಶಕ್ತಿಯನ್ನು ದೇವರು ಕರುಣಿಸಲಿ ಅಂತ ಹೇಳುತ್ತಾ ಮತ್ತೊಮ್ಮೆ ನಾನು ಮಕ್ಕಳನ್ನು ತುಂಬ ಹೃದಯದಿಂದ ಹಾರೈಸ್ತಾ ಇದ್ದೇನೆ. ಮಂಗಳೂರು ವಿಶ್ವವಿದ್ಯಾಲಯ ಉಳ್ಳಾಳ ವಾಲಿಬಾಲ್ ಅಸೋಸಿಯೇಷನ್ ಅಡಿಯಲ್ಲಿ ಇಂದು ಮಂಗಳೂರು ವಿಶ್ವವಿದ್ಯಾಲಯದ ಒಂದು ಫಿಸಿಕಲ್ ಎಜುಕೇಷನ್ ತರಬೇತಿ ವಿಭಾಗದ ವತಿಯಿಂದ ಎಲ್ಲ ಮಕ್ಕಳಿಗೆ ಒಂದು ವಾಲಿಬಾಲ್ ತರಬೇತಿಯನ್ನು ಹಮ್ಮಿಕೊಂಡಿದ್ದು JC ಸಂಸ್ಥೆಯ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ನಡೆಸಿರುವುದು ಬಹಳ ಅತ್ಯುತ್ತಮ ಮತ್ತು ಸಂತೋಷದಾಯಕ. ಎಳೆ ವಯಸ್ಸಿನಲ್ಲೇ ಮಕ್ಕಳಿಗೆ ವಾಲಿಬಾಲ್ ತರಬೇತಿ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಎಳೆ ಮನಸ್ಸುಗಳನ್ನು ನಾವು ಒಂದು ಕಾರ್ಯಚಟುವಟಿಕೆಗೆ ಮತ್ತು ಸ್ಪರ್ಧಾ ಮನೋಭಾವಕ್ಕೆ ತೊಡಗಿಸಿಕೊಳ್ಳೋದು ಬಹಳ ಅತ್ಯುತ್ತಮ ಕಾರ್ಯಕ್ರಮ ಆಗಿದೆ. ಮತ್ತು ವಿಶ್ವವಿದ್ಯಾಲಯ ಸಹ ಇದರಲ್ಲಿ ಭಾಗವಹಿಸಿ ನಮ್ಮ ವಿಶ್ವವಿದ್ಯಾಲಯದ ವತಿಯಿಂದ ದತ್ತು ಶಾಲಾ ಯೋಜನೆಯಡಿಯಲ್ಲಿ ದತ್ತು ಶಾಲಾ ಮಕ್ಕಳಿಗೆ ಅದು ಬಹಳ ವಿಶೇಷವಾಗಿ ನಾವು ಈ ತರಬೇತಿಯನ್ನು ನೀಡೋದ್ರ ಮೂಲಕ ವಿಶ್ವವಿದ್ಯಾಲಯ ಹಾಗೂ ವಾಲಿಬಾಲ್ ಅಸೋಸಿಯೇಷನ್ ಉಳ್ಳಾಲ ವಲಯ ಹಾಗೂ ಎಲ್ಲ ದತ್ತು ಶಾಲಾ ಮಕ್ಕಳ ಒಂದು ಪಾಲ್ಗೊಳ್ಳುವಿಕೆಯ ಮುಖಾಂತರ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಅಂತ ನಾನು JC ಸಂಸ್ಥೆಯ ಉಪಾಧ್ಯಕ್ಷನಾಗಿ ಶುಭ ಹಾರೈಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮುಂದೆ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತರಬೇತಿಯನ್ನು ಪಡ್ಕೊಂಡು ಆ ತರಬೇತಿ ಮುಖಾಂತರ ಅವರಿಗೆ ಅನುಕೂಲ ಆಗಲಿ, ಅವರು ಹೆಚ್ಚು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ರಾಷ್ಟ್ರಮಟ್ಟದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಅವರು ಭಾಗವಹಿಸಿ ಅತ್ಯುತ್ತಮ ಸ್ಪರ್ಧಾಳುಗಳಾಗಲಿ ಅಂತ ನಾನು ಶುಭ ಹಾರೈಸಿ ಈ ಕಾರ್ಯಕ್ರಮದಲ್ಲಿ ನನ್ನ 2 ಮಾತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ವಿಶ್ವವಿದ್ಯಾಲಯ ಹಾಗೂ JC ಸಂಸ್ಥೆ ಮತ್ತು ಉಳ್ಳಾಳ ವಾಲಿಬಾಲ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ತ್ಯಾಗಮ್ಮ ಅವರಿಗೆ ನಾನು ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು.